ರಾಜ್ಯದಲ್ಲಿ ಕೊರೋನಾದ ಮೂರನೇ ಸಂಭಾವ್ಯ ಅಲೆಯನ್ನ ತಡೆಗಟ್ಟುವುದಕ್ಕೆ ಕಠಿಣ ವೀಕೆಂಡ್ ಕರ್ಫ್ಯೂವನ್ನ ಸರ್ಕಾರ ಜಾರಿ ಮಾಡಿತ್ತು. 7ನೇ ಲಾಕ್ಡೌನ್ನಿಂದ ಇನ್ನೂ ನಾವುಗಳು ಸುಧಾರಿಸಿಕೊಂಡಿಲ್ಲ. ಮತ್ತೆ ವೀಕೆಂಡ್ ಕರ್ಫ್ಯೂ ಯಾಕೆ ಅನ್ನುವಂತಹ ಆಕ್ರೋಶ ಸಾರ್ವಜನಿಕ ವಲಯದಿಂದ ಕೇಳಿಬಂದಿತ್ತು. ಸಾಕಷ್ಟು ಜನಪರ ಸಂಘಟನೆಗಳು ಪ್ರತಿಭಟನೆಯನ್ನ ಕೂಡ ನಡೆಸಿತ್ತು. ಕೊನೆಗೂ ಜನರ ಮನವಿಗೆ ಸ್ಪಂದಿಸಿದಂತಹ ರಾಜ್ಯ ಸರ್ಕಾರ ವೀಕೆಂಡ್ ಕರ್ಫ್ಯೂ ಹಿಂದಕ್ಕೆ ಪಡೆದುಕೊಂಡಿದ್ದು. ಈ ಕುರಿತು ಮಂಗಳೂರಿಗರು ಏನಂತಾರೆ ನೋಡೋಣ. ನಮಗೆ ಸಂತೋಷ ತಂದಿದೆ. ಯಾಕೆಂದರೆ ಅದು ಎರಡು ವಾರ ಅಂತ ಮಾಡಿದ್ದರಿಂದ ತುಂಬ ಜನರಿಗೆ ತೊಂದರೆ ಆಗಿದೆ. ಬಂದ್ ಮಾಡಿ ಪಾಪದವರು ಬಂದ್ ಮಾಡಿ ಇಟ್ಟಿದ್ದಾರೆ. ಶಾಪ್ ಎಲ್ಲ ಬಂದ್ ಮಾಡಿ ಇಟ್ಟಿದ್ದಾರೆ. ದೊಡ್ಡವರು ಆನ್ ಮಾಡಿ ವ್ಯಾಪಾರ ಮಾಡ್ತಿದ್ದರು. ಸಣ್ಣ ವ್ಯಾಪಾರಿಗೆ ತುಂಬ ತೊಂದರೆ ಆಗಿದೆ. ಆದ್ದರಿಂದ 2 ವಾರದಿಂದ ಅವರು ಮಾಡಿದ್ದು ತುಂಬ ನಮ್ಮ ಅನಿಸಿಕೆ ಪ್ರಕಾರ ಅದು ತಪ್ಪು ಅಂತ ನಾವು ನಮ್ಮ ಅನಿಸಿಕೆ. ಈಗ ಅದು ನಿನ್ನೆ ಅದು ಏನೋ ಒಂದು ಮಾನ್ಯ ಮುಖ್ಯಮಂತ್ರಿ ಅವರು ಅದನ್ನು ಹಿಂತೆಗೆದಿದ್ದಾರೆ. ಅದು ನಮ್ಮ ಸಂತೋಷದ ಎಲ್ಲರಿಗೂ, ಎಲ್ಲ ವ್ಯಾಪಾರಸ್ಥರಿಗೂ, ನಮ್ಮ ರಿಕ್ಷಾ ಚಾಲಕರಿಗೂ, ಬಸ್ ಚಾಲಕರಿಗೂ, ಸಣ್ಣ ಪುಟ್ಟ ಎಲ್ಲ ವ್ಯಾಪಾರದವರಿಗೂ ಸಂತೋಷ ತಂದಿದೆ ಆಗುವಂಥ ಒಂದು ವಿಷಯ ಇದು. ಯಾಕಂತ ಹೇಳಿದರೆ ಶನಿವಾರ ಎಲ್ಲ ಸ್ಯಾಲ್ರಿ ಆಗುವಂಥ ದಿವಸ ಎಲ್ಲರಿಗೂ ಭಾಳ ತೊಂದರೆ ಆಗ್ತಿತ್ತು. ಅದು ಸೋಮವಾರ ಕೊಡ್ತೇನೆ, ಮಂಗಳವಾರ ಕೊಡ್ತೇನೆ ಅಂತ ಹೇಳ್ತಾರೆ ಕೆಲವರೆಲ್ಲ, ವಾರದ ಸ್ಯಾಲ್ರಿ ಅವರಿಗೆ ಭಾಳ ತೊಂದರೆ. ಈಗ ಭಾರಿ ಅನುಕೂಲವಾಗ್ತಾ ಉಂಟು. ಈಗ ಈ ಓಪನ್ ಮಾಡಿದರೆ ಎಲ್ಲರಿಗೂ ಬಹಳ ಅನುಕೂಲ ಇದು. ಇದು ತೆಗೆದ್ರೆ ತುಂಬ ಒಳ್ಳೆದಿತ್ತು. ಯಾಕಂತ ಹೇಳಿದರೆ ತುಂಬ ಜನರಿಗೆ ಇದರಿಂದ ತೊಂದರೆ ಉಂಟು. ಪಾಪದವರು ಜೀವನ ತೆಗೆಸು ಇದರಿಂದಲೇ. ಇದು ಕರ್ಫ್ಯೂ ಕಂಟಿನ್ಯೂ ಮಾಡಿದರೆ ರಿಕ್ಷಾದವರು ಇದ್ದಾರೆ, ಸಣ್ಣ ಕೆಲಸದವರು ಇದ್ದಾರೆ, ಅವರಿಗೆ ದಿನ ತೆಗೆದು ತುಂಬ ಕಷ್ಟ. ಆದ್ದರಿಂದ ಇದು ಕರ್ಫ್ಯೂ ತೆಗೆದು ತುಂಬ ಒಳ್ಳೆಯದಾಯಿತು. ಆದ್ದರಿಂದ ನಾವು ನಮ್ಮ ಪ್ರಧಾನಮಂತ್ರಿಯವರಿಗೆ ಇದು ಕೃತಜ್ಞತೆಯನ್ನು ಅರ್ಪಿಸ್ತೇವೆ. ಲಾಕ್ಡೌನ್ ದೆತ್ತಿನ ಬಾರಿ ಎಡ್ಡಾಂಡು ಪಂಡ ಎಂಕ್ಲು ದಿನನಿತ್ಯ ಸಂಬಳ ಬೆನ್ಪುಣಕ್ಲು ಆನೆಯಿಂದ ಸಂಬಳದಿಕ್ಕೆ ನಾನೇ ಖರ್ಚು ಹಾಕೊಂಡು ಸಂಬಳ ಜಿಂದ ಇಕ್ ಒನಸದನೆ ಬಾರಿ ಬಂಗಾಪುಂಡು ನಾನು ಸರ್ಕಾರ ದಾನ ಮಾಡಿಬಿಡು ಮಂಡ. ಇನ್ನೀ ಬಸ್ ಜನಸಂಖ್ಯೆ ಕಮ್ಮಿ ಉಂಟು. ಒಂಜೊಂಜಿ ಬಸ್ ಖಾಲಿ ಒಂಜೊಂದು ಜನ ಪ್ಯಾಸೆಂಜರ್ ಪೋಂದುಲ್ಲೇರು. ಡೀಸೆಲ್ಗೆ ರೇಟ್ ಒಂಚು ಕಮ್ಮಿ ಅಂತಂದ್ರೆ ಒಂಚು ದನ್ನಕ್ಲಿಗೆ ಉಪಕಾರ ಅವು ಅಂಚೆ ಬಕ್ಕ ಬೆನ್ಪುಣಕ್ಲದಲ್ಲ ಬಸ್ ತಕ್ಲಿಗೆ ಪರಿಹಾರ ಕೊಡ್ತಾನೆ ಬಾರಿ ಎಡ್ಡೆ ಎತ್ತುಂಡು. ಇದು ತುಂಬ ಒಳ್ಳೆಯದಾಯಿತು. ಎಲ್ಲ ಜನಗಳಿಗೆ ತುಂಬ ಇದಾಗಿದೆ. ಆದ ಕಾರಣ ಅವರೆಲ್ಲ ಖುಷಿಯಾಗಿದ್ದಾರೆ. ಏನು ಕಮ್ಮಿ ಇದು ಇಲ್ಲ, ಒಳ್ಳೆಯದಾಗಿದೆ. ಲಾಕ್ಡೌನ್ ಇತ್ತಿನ ಹಿಡಿದು ಮಾತೆರೆಗ್ಲ ಬಂಗನೆ ಇತ್ತೆ ಒಂತೆ ವೀಕೆಂಡ್ ಕರ್ಫ್ಯೂ ಕ್ಯಾನ್ಸಲ್ ಆದು ನಮಕೊಂತ ಎಡ್ಡೆ ಆತಂಡೆ ಬೊಕ ಕಾಲೇಜ್ ಒಂತೆ ಒಂದು ಆತಂಡೆ ಇತ್ತೆ ಡಿಗ್ರಿ ಕ್ಲಾಸ್ ಪೂರ ಒಂತೆ ಬಂಗ ಒಂದು ಉಂಡು ಕ್ಲಾಸ್ ಪೂರ ಇತ್ತೆ ವೀಕೆಂಡ್ ಕರ್ಫ್ಯೂ ಪೂರ ಅಂಡ ಕ್ಲಾಸ್ ಶಾರ್ಟೇಜ್ ಆಪುಂಡು ನಮಕ್ ಬೊಕ ನಮಗೆ ಎಕ್ಸಾಮ್ಲ ಬಂಗ ಆಪುಂಡು ಇತ್ತೆ ವೀಕೆಂಡ್ ಕರ್ಫ್ಯೂ ಕ್ಯಾನ್ಸಲ್ ಆದ ಒಂತೆ ಎಡ್ಡೆ ಆತಂಡು ನಮಗೆ. ಲಾಕ್ಡೌನ್ ದೆತ್ತಿನ ಪಗ ಇಲ್ಲಡೆ ಬಕಂಜಿನ ಒಲ ಬೇಲಂಡ ಬೇಲಜ್ಜಿ ದೆಕ್ಕದ ಬಂಜಿಗೆಂಡ ಬಂಜಿಗೆಂಜಿ ಒಂಜಿ ಚಾ ಬರೋಡು ಬೊಡೆದೆಲ್ಲೆಡ ಕೇನೆ ರೆಡ್ ಹಾಕೊಂಡ ಎಂಕ್ಲೆಗೆ ಸರಟ್ ಹೋಗ್ಕೊಂಡು ಅಕ್ಲೆಡ ಬೆನ್ನಿನ ಬೆರಿ ಮುರ್ಕದು ಬೆನ್ನಿನ ಅವು ನಂಗೆ ಎಡ್ಡಾಪುಂಡು ಪಲ್ತಾ ಆರ್ಬುದು ನಮ್ಮ ಅದು ಸ್ವತಃ ಅದು ಬೆನ್ನುಂಡ ಐಕ್ ಪಲ್ತಾ ಆರ್ಬುಂಡು